ಎಲ್ಲರಿಗೂ ನಮಸ್ಕಾರ. ಸದಾನಗೌಡ್ರೆ ಒಂದು 5 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ. ವೇದಿಕೆ ಇರುವಂತ ರಾಜ್ಯದ ಹಿರಿಯ ನಾಯಕರಾದಂತಹ ಸದಾನಗೌಡ್ರೆ, ಪ್ರಕಾಶ್ ಶೆಟ್ಟಿ ಅವರೇ, ಶಾಸಕ ಮಿತ್ರ ಅಂತ ಅಶ್ವತ್ಥ್ಯಾಂಡ್ರವರೇ, ಅಶೋಕ್ ರೈ ಅವರೇ, ಹ್ಯಾರಿಸ್ ಅವರೇ, ರಾಜೇಂದ್ರ ಕುಮಾರ್ ಅವರೇ, ಈ ಭೂಮಿಯ ಮಾಲೀಕರಾದಂತಹ ರುದ್ರಪ್ರಪಾತ್ರವರೇ, ಕಾಂತರಾಜರವರೇ, ಗುರುಕಿರಣ್ ರವರೇ, ಗುಂಜನ್ ಶೆಟ್ಟಿ ಅವರೇ, ಉಮೇಶ್ ಶೆಟ್ಟಿ ಅವರು ಎಲ್ಲ ಕೂಡ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಾನು ಮೈಸೂರು ಯುವ ದಸರಾ ಉದ್ಘಾಟನೆಗೆ ಹೋಗಬೇಕು, ಬೆಳಗ್ಗೆನೆ ಹೊರಟಿದ್ದೆ. ನಿನ್ನೆ ಬಂದು ನನ್ನ ಮಿತ್ರ ಅಶೋಕ್ ರೈ ಅವರು ಅವರೆಲ್ಲ ಸ್ನೇಹಿತರು ಬಂದು 10 ನಿಮಿಷಕ್ಕೆ ನಿಮ್ಗೆ ಕಳ್ಸಿಕೊಟ್ಬಿಡ್ತೀನಿ ಅಂತ ಬಂದು 2 ಗಂಟೆ ಕುಣಿಸ್ಕೊಂಡಿದ್ದಾರೆ. ಈ ದೇಶಕ್ಕೆ ನಮ್ಮ ಆಸ್ತಿ, ನಮ್ಮ ಸಂಸ್ಕೃತಿ ಇದು ಕಟ್ಕೊಳಂಗಿಲ್ಲ, ಬಿಡಂಗಿಲ್ಲ. ಹಂಗೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಈ ಊರಲ್ಲಿ ಬೇಕಾದಷ್ಟು ಓರಿಗಳೆಲ್ಲ ಹುಟ್ಟವೆಲ್ಲ ಬಸವಾಗಕ್ಕಾಗಲ್ಲ ಅಂತ. ಹಂಗೆ ಎಲ್ಲರೂ ಕೂಡ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರು ನಮ್ಗೆ ಕೊಡೋದು 2 ಆಯ್ಕೆ, ಒಂದು ಕೊಟ್ಟು ಹೋಗೋದು, ಒಂದು ಬಿಟ್ಟು ಹೋಗುವಂಥದ್ದು. ತೆಗೆದುಕೊಂಡು ಹೋಗುವಂತ ಯಾವ ಆಯ್ಕೆನೂ ಇಲ್ಲ. ಇವತ್ತು ನಮ್ಮ ಶಾಸಕ ಮಿತ್ರರು ಪುತ್ತೂರಿಂದ ಬಂದು ಬೆಂಗಳೂರಿಗೆ ನಿಮ್ಮೆಲ್ಲರ ಸಹಕಾರ ಪಡೆದು ಇವತ್ತು ಒಂದು ಐತಿಹಾಸಿಕವಾದಂತ ನಿಮ್ಮ ಪರಂಪರೆ, ಸಂಸ್ಕೃತಿಯನ್ನ ಇಲ್ಲಿ ಒಂದು ಪ್ರಾರಂಭ ಮಾಡಿ ಒಂದು ಸಾಕ್ಷಿ ಗುಡ್ಡೆಯನ್ನ ಬೆಂಗಳೂರು ನಗರದಲ್ಲಿ ಬಿಟ್ಟು ಹೋಗ್ಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಪ್ರೋತ್ಸಾಹ ಕೊಡಬೇಕು. ನಮ್ಮ ಆಸ್ತಿ ಕರಾವಳಿ ಪ್ರದೇಶದ ಒಂದು ದೊಡ್ಡ ಸಂಸ್ಕೃತಿ. ನಾನು ಕರಾವಳಿ ಇತಿಹಾಸ, ಕರಾವಳಿ ಸಮುದ್ರ, ಕರಾವಳಿ ಮೀನು, ವಿದ್ಯಾವಂತರು, ಬುದ್ಧಿವಂತರು, ಅಲ್ಲಿ ಬ್ಯಾಂಕು, ವ್ಯವಹಾರ, ವಹಿವಾಟು, ಹೋಟೆಲು, ಯಾವುದು ದೇವರು ಎಲ್ಲ ಯಾವುದು ಚರ್ಚೆ ಮಾಡಕ್ ಹೋಗುದಿಲ್ಲ. ಆ ಭಾಗನೇ ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಅನ್ನೋದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಾವು ಭೂಮಿ ಪೂಜೆಯನ್ನ ಮಾಡಿದ್ದೇವೆ. ಬಹಳ ಸಂತೋಷದಿಂದ ನಮ್ಮ ಒಳ್ಳೆ ಗಳಿಗೆ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಮುಹೂರ್ತನ ಹುಡುಕಿ ಪ್ರಕಾಶ್ ರೈರವರು, ನಮ್ಮ ಒಳ್ಳೆ ಪ್ರಕಾಶ್ ಅಂತ ನಮ್ಮ ಅಶೋಕ್ ರೈರವರ ಟೀಮ್ ಏನಿದೆ ಎಲ್ಲ ಶಾಸ್ತ್ರೋಕ್ತವಾಗಿ ಕರೆನಾ ಅಂತ ಕರೆ. ಸೊ ಹಂಗೆ ಉಡಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆ ಆಗುವುದಿಲ್ಲ. ನೇಗಿಲು ಉಳದೆ ಯಾವ ಭೂಮಿ ಕೂಡ ಫಲ ಕೊಡದೆ ಮಟ್ಟ ಆಗುವುದಿಲ್ಲ. ಹಂಗೆ ಇಲ್ಲಿ ಬೇಕಾದಷ್ಟು ಕೆಲಸ ಮಾಡಬೇಕಾಗಿದೆ. ನೆಕ್ಕೆ ಒಂದು ನೀರು, ಒಂದು ಚಿಕ್ಕ ಸ್ಟೇಡಿಯಂ ತರ, ಎಲ್ಲ ಸ್ಟೇಡಿಯಂ ತರ ಇಲ್ಲಿ ಅವ್ರೇನೋ ಪಾಪ ಏನೋ ಒಂದು ಡ್ರಾಮಾ ಮಾಡ್ಬೇಕಂತಿದ್ದಾರೆ. ಮೀಟ್ ಮಾಡೋಣ ಬಿಡೋದು. ಆಮೇಲೆ ನೋಡಿ, ನಿಮ್ದು ಪ್ರಾಬ್ಲಮ್ ಏನೋ ಇದೆ, ಸ್ವಲ್ಪ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅಶ್ವತ್ಥ್ಯಾಂಡ್ರೆ, ನಿಮ್ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು. ಅವ್ರದೇನೋ ಪ್ರಾಬ್ಲಮ್ ಸಾಮರಸ್ಯ ಇದೆ. ಆಯ್ತಾಯ್ತು, ಕೂತ್ಕೊಳ್ಳಿ, ಅವೆಲ್ಲ ಅರ್ಗಿಸ್ಕೊಳ್ಳೋಣ. ಮಾತಾಡಿ ಅಲ್ಲ, ನಾ ಮಾತಾಡ್ತೀನಿ. ಪಾಪ ಅವ್ರಿಗೇನೋ ಏನ್ ಮಾಡ್ತೀರಿ, ಕೆಲವು ಫಿಲಂ ತೆಗಿಯೋದೆಲ್ಲ ಒಂದೊಂದು ಇರ್ತದೆ ಸ್ಟೋರಿ. ಫಿಲಮು, ಡ್ರಾಮಾ ಆರ್ಟಿಸ್ಟು,
ಬರ್ರಪ್ಪ, ಆಮೇಲೆ ಮಾತಾಡೋಣ. ಫಸ್ಟ್ ಈ ಕಾರ್ಯಕ್ರಮ ಕಮಲ ನಡೆಸೋಣ. ಪಾಪ ಕಮಲ ಬೆಂಗಳೂರು ಮಂಗಳೂರಿಂದ ಬಂದು ಇದೊಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಡಿವೇಟ್ ಮಾಡೋದು ಬೇಡ. ಇವತ್ತು ಮಾತಾಡ್ಲಾ? ಓಕೆ. ಇವತ್ತು ಎಲ್ಲ ತಂಡದವರು, ಸದಾನಂದಗೌಡರು, ಮಂಗಳೂರಿನಿಂದ ಮಾಜಿ ಮುಖ್ಯಮಂತ್ರಿಯಾಗಿ ಬೆಂಗಳೂರಲ್ಲಿ ಹ್ಯಾರಿಸ್ ರವರು, ಹಿಂಗೆಲ್ಲ ಬಂದು ಬೆಂಗಳೂರಿಂದ ಬಂದು ಅನೇಕ ನಾಯಕತ್ವದ ಗುಣಗಳನ್ನು ಹೊಂದಿಕೊಂಡು ಇಲ್ಲಿ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಸಂಸ್ಕೃತಿ, ಅವರ ಪದ್ಧತಿ, ಅವರ ಬದ್ಧತೆ ಇದನ್ನೆಲ್ಲ ಕೂಡ ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಮಾಡ್ತಾ ಇರೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಪ್ರೋತ್ಸಾಹ ಕೊಡ್ಲಿಕ್ಕೆ ಬಂದಿದ್ದೇವೆ. ನಮ್ಮ ಅಶೋಕ್ ರೈರವರು ಈ ಭಾಗದ ಜನರಿಗೆ, ಇಲ್ಲಿ ನಮ್ಮ ಸಂಘಟನೆ ಕರಾವಳಿ ಪ್ರದೇಶದವರಿಗೆ ಒಂದು ಮೂಲ ಸ್ಥಾನ ಕೊಡಬೇಕು, ಜಾಗ ಕೊಡಬೇಕು ಕೂಡ ಒಂದು ಮನವಿ ಮಾಡಿದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಜಾಗ, ನಮ್ಗೊಂದು ಆಫೀಸ್ ಸಿಗದ ಜಾಗ ಬೇಕು ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಕಾರ್ಪೊರೇಷನ್ಗೂ ಬಿಡಿಎಗೆ ಹೇಳ್ತೀನಿ, ಕಾನೂನು ಚೌಕಟ್ಟಿನಲ್ಲಿ ಎಷ್ಟೋ ಸಂಸ್ಥೆಗಳಿಗೆ, ಸಮಾಜಗಳಿಗೆಲ್ಲ ಕೊಟ್ಟಿದ್ದೇವೆ. ಮೊನ್ನೆ ಕೂಡ ನಾನು ಒಂದು ಡೈರಿ ಸಂಸ್ಥೆ ಕೂಡ ಹೋಗಿದ್ದೆ. ಸೊ ಅದು ಕೂಡ ಒಂದು ಅರ್ಜಿ ಎಲ್ಲ ಕೊಡ್ಲಿ, ಅವರು ಆಫೀಸ್ಗೆ ಏನ್ ಸಹಕಾರ ಕೊಡಬೇಕು ನಾನು ಮಾಡ್ತೀನಿ. ಎರಡನೇದು ಕಮಲ ನಡೀತಾ ಇದೆ. ಈಗಾಗಲೇ ಸದಾನಂದಗೌಡರ ಕಾಲದಲ್ಲಿ 10 ಕಮಲಗಳಿಗೆ 1 ಕೋಟಿ ಅನೌನ್ಸ್ಮೆಂಟ್ ಮಾಡಿದ್ರು. ಇವತ್ತು ಕೂಡ ಒಂದೊಂದು ಕಮಲಕ್ಕೆ, ಒಂದು 20 ಕಮಲಕ್ಕೆ 5-5 ಲಕ್ಷ ಕೊಡ್ಲಿಕ್ಕೆ ನಮ್ಮ ಈಗಾಗಲೇ ಕಾನೂನಿನಲ್ಲಿ ಈಗ ಬಜೆಟ್ ಅಲ್ಲಿ ಆಗಿದೆ. ಆದ್ರೆ ಇಲ್ಲಿ ಒಂದು ವಿಶೇಷವಾದಂತ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಹೆಚ್ಚಿಗೆ ಪ್ರೋತ್ಸಾಹವನ್ನ ಕೊಡಬೇಕಾಗಿದೆ. ಸರ್ಕಾರದಿಂದ ನಾನು, ಮುಖ್ಯಮಂತ್ರಿ, ನಮ್ಮ ಕನ್ನಡ ಕಲ್ಚರು, ನಮ್ಮ ಕ್ರೀಡಾ ಇಲಾಖೆ ಅವ್ರ ಹತ್ರ ಮಾತಾಡಿ, ನಮ್ಮ ಕಾರ್ಪೊರೇಷನ್ ಅವರೆಲ್ಲ ಯಾರ್ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ, ಈ ಒಂದು ಐತಿಹಾಸಿಕವಾದಂತ ಕಮಲ ಏನು ಪ್ರಾರಂಭ ಆಗ್ತಾ ಇದೆ ಅದಕ್ಕೆ ಎಷ್ಟು ಸಹಕಾರ ಕೊಡಬೇಕು ಕೊಡ್ಲಿಕ್ಕೆ ನಾನು ಬದ್ಧನಿದ್ದೇನೆ. ಈ ಮಾತನ್ನು ಇದು ನಮ್ಮೆಲ್ಲರ ಡ್ಯೂಟಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಹಂಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಯುವಕರು, ಬೆಂಗಳೂರಿನಲ್ಲಿ ಇರೋರು, ಹೊರಗಡೆ ಇರೋರೆಲ್ಲ ಸೇರಿ ಈ ಬೆಂಗಳೂರಿನಲ್ಲಿ ಇಂಥ ಒಂದು ನಮ್ಮ ಕಮಲ, ಬೆಂಗಳೂರು ಕಮಲ ಮಾಡಲಿಕ್ಕೆ ಒಂದು ಇತಿಹಾಸ ಪುಟಕ್ಕೆ ಹೊರಟಿದ್ದಾರೆ. ನೀವು ನಾವೆಲ್ಲ ಸೇರಿ ಅವರಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಇದನ್ನ ಮುಂದುವರಿಸಿಕೊಂಡು ಹೋಗಿ. ಅಡಚಣೆಗಳು ಬರ್ಬೋದು, ತೊಂದರೆ ಆಗ್ಬೋದು, ಇನ್ನೊಂದಾಗ್ಬೋದು, ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಂತ ಹೇಳಿ ನಿಮ್ ಕೆಲಸ ನೀವು ನಡೆಸ್ಕೊಂಡು ಹೋಗಿ. ಕರ್ನಾಟಕ ಸರ್ಕಾರ, ಈ ರಾಜ್ಯದ ಜನತೆ ನಿಮ್ ಜೊತೆ ಇರ್ತದೆ. ಇಷ್ಟು ಮಾತ್ರ ಹೇಳಿ ಎಲ್ಲ ಸಂಘಟಕರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.